ಇದು ಮಲ್ಪೆ ಪಡುಕೆರೆಯ ಜಲಜಕ್ಕ ದಂಪತಿಗಳ ಮುರುಕಲು ಗುಡಿಸಲು. ಮಳೆ ನೀರು ಸೋರದಂತೆ ಅಲ್ಲಲ್ಲಿ ಟರ್ಪಾಲು ಹಾಕಲಾಗಿದೆ, ಅದು ಕೂಡ ಹರಿದು ಹೋಗಿದೆ. ಮಲಗೋಕೆ ಮರಳೆ ಹಾಸಿಗೆ, ಇಂದು ನಾಳೆಯೂ ಬೀಳುವ ಸ್ಥಿತಿಯಲ್ಲಿದೆ ಈ ಪುಟ್ಟ ಗುಡಿಸಲು. ಇದೇ ಪಾಳು ಗುಡಿಸಲಿನಲ್ಲಿ ಕಳೆದ 20 ವರ್ಷಗಳಿಂದ ಕಡು ಬಡತನದಲ್ಲಿ ಜಲಜಕ್ಕ ದಂಪತಿಗಳು ಬದುಕುತ್ತಿದ್ರು. ಇದೀಗ ಜಲಜಕ್ಕ ದಂಪತಿಗಳ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ. ಸದ್ಯದ ತುಳುವೇರ್ ಯುವಕರ ತಂಡ ಮನೆ ಕಟ್ಟುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಜಲಜಕ್ಕನ ಸ್ಥಿತಿಗೆ ಮನಕರಗಿದ ಸತ್ಯದ ತುಳುವೇರ್ ಎನ್ನುವ ಸಂಘಟನೆಯ ಯುವಕರೆಲ್ಲರೂ ಒಟ್ಟಾಗಿ ಜಲಜಕ್ಕನಿಗೆ ಮನೆ ಕಟ್ಟುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಸುವರ್ಣ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ದಾನಿಗಳು, ಹಿತೈಷಿಗಳೆಲ್ಲರೂ ಜೊತೆಯಾಗಿದ್ದಾರೆ. ಯುವಕರೆಲ್ಲರೂ ರಾತ್ರಿ ಹಗಲೆನ್ನದೇ ಜಲಜಕ್ಕನಿಗೊಂದು ಮನೆ ಕಟ್ಟಿಕೊಡಲು ಉತ್ಸಾಹದಿಂದ ಕೆಲಸಕ್ಕಿಳಿದಿದ್ದು, ಕೇವಲ 2 ವಾರದಲ್ಲಿ ಜಲಜಕ್ಕ ದಂಪತಿಗಳಿಗೆ ಸುಂದರವಾದ ಪುಟ್ಟ ಸೂರೊಂದು ಎದ್ದು ನಿಂತಿದೆ. ಕಣ್ಣೀರ ಕಡಲಲ್ಲಿ ದಿನ ಕಳೆಯುತ್ತಿದ್ದ ಜಲಜಕ್ಕನ ಮುಖದಲ್ಲಿ ಈ ಯುವಕರು ನಗು ತಂದಿದ್ದಾರೆ. ಒಂದು ಸದಾನಂದಣ್ಣ ಮತ್ತು ಜಲಜಕ್ಕನವರ ಪರಿಸ್ಥಿತಿಯನ್ನು ನೋಡುವಾಗ ತುಂಬ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತವೇ ಬರಬೇಕು ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಒಂದು ಸಂತೋಷ, ಅವರಿಗೆ ಇವತ್ತು ಒಂದು ಮನೆಯನ್ನು ನಿರ್ಮಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಪಾಪ ಆ ದಂಪತಿಗಳಿಗೆ ಮಕ್ಕಳೂ ಇಲ್ಲ, ಯಾರೂ ಇಲ್ಲದಂತಹ ಪರಿಸ್ಥಿತಿ. 20 ವರ್ಷದಲ್ಲಿ ಇಂತಹ ಒಂದು ಗುಡಿಸಲಿನಲ್ಲಿ ಅವರು ವಾಸವಾಗಿದ್ದಾರೆ ಅಂತ ಹೇಳುವಾಗ ನಮಗೆ ಬೇಜಾರಾಗ್ತದೆ. ಆದರೆ ಇವತ್ತು ಇಡೀ ನನ್ನ ಸತ್ಯದ ತುಳುವೇರ್ನ ಇಡೀ ಒಂದು ತಂಡ, ಇಡೀ ನನ್ನ ಸಹೋದರರ ತಂಡವನ್ನು ಒಟ್ಟು ಸೇರಿಸಿಕೊಂಡು ನಾವು ಈ ಒಂದು ಮನೆಯನ್ನು ನಿರ್ಮಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಕೇವಲ ಮೇಸ್ತ್ರಿ ಮತ್ತು ಆಚಾರ್ಯವರಿಗೆ ಮಾತ್ರ ಸಂಬಳ ಕೊಟ್ಟು ಎಲ್ಲ ಕೂಲಿ ಕೆಲಸವನ್ನು ನನ್ನ ತಂಡದ ಸಹೋದರರು ಮಾಡಿದ್ದಾರೆ. ಪೇಂಟ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಕಲ್ಲು ಹೊರೋದಾಗಿರ್ಬೋದು, ಎಲ್ಲ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಮನೆ ರೆಡಿಯಾಗಿದೆ, ಇದು ಲೋಕಾರ್ಪಣೆಗೆ ರೆಡಿಯಾಗಿದೆ. ಪಡುಕೆರೆಯ ಪವನ್ ಎನ್ನುವ ಸ್ಥಳೀಯ ಯುವಕ ಈ ಮಹಾ ಕಾರ್ಯ ಮಾಡಲು ಮೂಲ ಕಾರಣಕರ್ತ. ಹಲವು ವರ್ಷಗಳಿಂದ ಅಸಹಾಯಕ ಸ್ಥಿತಿಯಲ್ಲಿದ್ದ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಳ್ಳಲು ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳಲ್ಲಿ ಅಂಗಲಾಚಿದ್ರು. ಆದರೆ ಓಟಿನ ಸಮಯದಲ್ಲಿ ಭರವಸೆ ನೀಡಿ ಮಾಯವಾಗುತ್ತಿದ್ದುದರಿಂದ ಯಾವುದೇ ಸಹಾಯ ಸಿಕ್ಕಿರಲಿಲ್ಲ. ಹೀಗಾಗಿ ಪವನ್ ಸದ್ಯದ ತುಳುವೇರ್ ತಂಡದ ಚಿಯರ್ ಬಾಯ್ ಚೇತನ್ ಎನ್ನುವವರನ್ನ ಸಂಪರ್ಕಿಸಿದ್ರು. ಅದೇ ದಿನ ಗುಡಿಸಲು ನೋಡಲು ಬಂದ ಸದ್ಯದ ತುಳುವೇರ್ ತಂಡ ಮನೆ ನಿರ್ಮಿಸಲು ಮುಂದಾದ್ರು. ಟೋಟಲ್ ಟೀಮ್ ಅವರೆಲ್ಲ ಇದು ಮಾಡಿ ನಾವು ಇದಕ್ಕೆ ಒಂದು ಸಣ್ಣ ಮಟ್ಟಿನಲ್ಲಿ ಮನೆ ಮಾಡಿ ಕೊಡುವಂತ ನಾವು ಇದು ಮಾಡಿದ್ದೇವೆ. ಅದಾದಮೇಲೆ ಈಗ ಒಂದು ಸಾಧಾರಣ 17 ದಿವಸದಲ್ಲಿ ಈಗ ನಾಳ್ದು ನಾವು ಓಪನಿಂಗ್ ಮಾಡುವ ಇದ್ದೇವೆ. ಹಾಗಾಗಿ ಎಲ್ಲರೂ ಸಹ ನಮಗೆ ಬೇರೆ ಕಡೆಯಿಂದ ಎಲ್ಲರೂ ಸಹ ಪ್ರೋತ್ಸಾಹ ಮತ್ತು ಧನ ಸಹಾಯನೆಲ್ಲ ಕೊಟ್ಟು ಈ ಥರ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ನಮಗೆ ಸಹ ಒಂದು ಈ ಥರದ ಒಂದು ಪರಿಸ್ಥಿತಿ ನೋಡುವಾಗ ನಮಗೆ ಸಹ ಒಂದು ಮನಸ್ಸು ಬೇಜಾರಾಗ್ತದೆ. ಯಾಕೆಂದರೆ ಇಂಥ ಪರಿಸ್ಥಿತಿ ಯಾರಿಗೆ ಸಹ ಬರಬಾರ್ದು. ಆದರೆ ಅವರ ಒಂದು ಎಂಥ ಭಾವನೆ ಉಂಟು ಅದಕ್ಕೆ ನಾವು ಈಗ ಸ್ಪಂದಿಸಿ ಒಂದು ಸಣ್ಣ ಮಟ್ಟಿನಲ್ಲಿ ಅವರಿಗೊಂದು ಈಗ ಮನೆ ಒಂದು ಈ ಮನೆಯಿಂದ ಆ ಮನೆಗೆ ಹೋಗುವ ಒಂದು ಇದು ಮಾಡಿಕೊಟ್ಟಿದೆ. ಅದು ಇಂಚಿನ ಬತ್ತಿನ ಈಗಲೂ ಸ್ಟೇಟಸ್ ತೋರಿಸಿದೆ. ನಾನು ಪಂಡೆ ಈ ಚೇತನ ಫೋಟೋ ಸೆಂಡ್ ಮಾಡ್ತಿದ್ದು ಇಂಚೆ ಚೇತನ ಇಲ್ಲಿ ಕಟ್ಟಿಕೊಡ್ಲಿ ಈಗ ಆರು ಪಂಡೆ ರಾವು ಪಂಡೆ ಅದಕ್ಕೆ ಮಧ್ಯ ಈ ಕಾಂಡೆ ಬಂದಿದ್ದು ಮಧ್ಯಾಹ್ನದಲ್ಲೇ ಮೇರೆ ಗೀತಕ್ಕೆ ಹೋಯ್ದಿತ್ತು. ಮತ್ತು ದೇವರ ಲೆಕ್ಕ ಬತ್ತಿದ್ದು ಮೊಗಲಿಗೆ ಒಂಜಿ ಕಟ್ಟುಗೊರಿಯದು ಅಂದ ಆನೆ ಸ್ಟಾರ್ಟ್ ಮಾಡ್ಬಿಟ್ಟು ಬಂದಿದ್ದು ಬತ್ತಿನ ಆನೆ ಸ್ಟಾರ್ಟ್ ಮಾಡ್ತಿದ್ದು. ಈಗ ಒಂಜಿ 2 ಬೇಲೆ ಫಿನಿಶ್ ಬತ್ತಿನ ನಾನು ಪೇಂಟ್ ಆದಿದ್ದು ನನ್ನ ಒಂತೆ ಬೇಲೆ ಗೀತಾಂಜಲಿ ಸುವರ್ಣ ಅವ್ರಿಗೆ 2 ಬೇಲೆ ಬಂದಿದೆ. ಈ ಕಾರಣ ಬೇಲೆ ಮಸ್ತ್ ಖುಷಿ ಆಗ್ಬೋದು. ಅಂಚೆ ಬೇತೆ ವಿಷಯ ಒಂಜಿ ವಿಷಯ ಹೆಲ್ಪ್ ಮಾಡ್ಕೊಂಡು ಬಂದಿದೆ. ಇದಕ್ಕೆ ಮೊದಲೇ ಕಾಟಗೋರಿ ಬಂದಂಜಿ ಮಸ್ತ್ ತೃಪ್ತಿ ಆಗ್ತದೆ, ಖುಷಿ ಆಗುತ್ತೆ. ಇನ್ನೇನು ಜಲಜಕ್ಕ ನೂತನ ಮನೆಗೆ ಕಾಲಿಡಲು ಸಿದ್ಧರಾಗಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಸಾಮಾಜಿಕ ಕಾರ್ಯವನ್ನ ಮಾಡಿದ ಸದ್ಯದ ತುಳುವೇರ್ ತಂಡಕ್ಕೆ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬಡ ಕುಟುಂಬಕ್ಕೆ ಸೂರು ಕಟ್ಟಿಕೊಟ್ಟ ಆತ್ಮ ತೃಪ್ತಿ ನಮಗಿದೆ ಅಂತಾರೆ ಈ ಯುವಕರ ತಂಡ. ಶ್ರೀಜಿತ್, V4 ನ್ಯೂಸ್, ಉಡುಪಿ.